ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮವು ಮೂಡಬಿದ್ರೆಯ ಆಳ್ವಾಸ್ ಆಸ್ಪತ್ರೆಯಲ್ಲಿ ನಡೆಯಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಆಯುಷ್ಗೆ ಸಂಬಂಧಪಟ್ಟ ಮಹಾ ಸಮ್ಮೇಳನವನ್ನು ಮೂಡಬಿದ್ರೆಯಲ್ಲಿ ಮಾಡಬೇಕು. ರಾಜ್ಯದಲ್ಲಿ ಆಯುಷ್ಗೆ ಸಂಬಂಧಪಟ್ಟ ಶಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಗುರುತುಪಡಿಸಬೇಕು ಎಂದು ಹೇಳಿದರು. ಆಯುಷ್ಗೆ ಸಂಬಂಧಪಟ್ಟ ಒಂದು ಬಹಳ ದೊಡ್ಡ ಮಹಾ ಸಮ್ಮೇಳನವನ್ನು ನಾವು ಮೂಡಬಿದ್ರೆಯಲ್ಲಿ ಮಾಡಬೇಕು. ಮಾಡಿಕೊಂಡು ಇಡೀ ನಮ್ಮ ರಾಜ್ಯದ ಆಯುಷ್ಗೆ ಸಂಬಂಧಪಟ್ಟ ಇಡೀ ಶಕ್ತಿಯನ್ನು ಒಮ್ಮೆ ನಮ್ಮ ರಾಜ್ಯಕ್ಕೆ ಗೊತ್ತುಪಡಿಸಬೇಕು. ಅದರ ಮುಖಾಂತರ ಇವತ್ತು ಈಗಾಗಲೇ ಕೃಷ್ಣರಾಜ ಭಟ್ರು ಹೇಳಿದ ಹಾಗೆ ಅದು ಈ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಆಡಳಿತ ಮಂಡಳಿಯವ್ರದ್ದು ಇರ್ಬೋದು, ಅಥವಾ ವಿದ್ಯೆಯನ್ನು ಕೊಡುವಂಥ ಶಿಕ್ಷಕರಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಿರ್ಬೋದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಅಥವಾ ಇಡೀ ಒಂದು ಆಯುಷ್ಯನ ಡಿಗ್ರಿಯನ್ನು ಪಡೆದಂಥ ವೈದ್ಯರುಗಳಿಗಿರುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಅದಕ್ಕೆ ಬೇಕಾಗುವ ಅದು ಆಯುರ್ವೇದ, ಹೋಮಿಯೋಪತಿ ಇದೆಲ್ಲ ಪ್ರೊಡಕ್ಷನ್ ಮಾಡುವಂಥ ಒಂದು ನಮ್ಮ ಫಾರ್ಮಸಿಗಳಿಗಿರುವಂಥ ಸಮಸ್ಯೆಗಳಿರ್ಬೋದು, ಇದೆಲ್ಲವನ್ನು ಇಟ್ಟುಕೊಂಡು ಚರ್ಚೆಗಳು ಆಗಬೇಕು. ಇದರ ಮುಖಾಂತರ ನಮ್ಮ ಸಂಘಟನೆ ಬಹಳ ಗಟ್ಟಿಯಾಗಬೇಕು ಎಂಬುದು ನನ್ನ ಬಹಳ ದೊಡ್ಡ ಆಶೆ ಇದೆ. ಈ ಸಂದರ್ಭ ಆಯುಷ್ ಫೆಡರೇಷನ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ಅಸರ್, ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ವಿಭಾಗದ ಡಿಎಚ್ಒ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಎಎಫ್ಐನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ಬಿರಾದರ್, ಎಎಫ್ಐನ ಪಿಪಿ ಡಾಕ್ಟರ್ ಕೃಷ್ಣರಾಜ್, ಬೆಂಗಳೂರಿನ RGUHS ಆಯುರ್ವೇದಿಕ್ ಫ್ಯಾಕಲ್ಟಿಯ ಡಾಕ್ಟರ್ ಶ್ರೀನಿವಾಸ್ ಬನೇಗೋಲ್, RGUHSನ ಸ್ಟೇಟ್ ಮೆಂಬರ್ ಡಾಕ್ಟರ್ ಆನಂದ್ ಕಿರಾಶಲ್, ಜನರಲ್ ಸೆಕ್ರೆಟರಿ ಡಾಕ್ಟರ್ ಸೋಮಶೇಖರ್ ಹುದಾರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮೂಡಬಿದ್ರೆ. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ, ಮಿತ ದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡತ್ಯಾರು. ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಸರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ಕೇಸ್, ಕೊಡೆ, ಪೇಟ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.